ಕಾಲೇಜ್ ಪೋಪುನಕುಲು ಎಷ್ಟೋ ಜನ ನಡತೊಂದು ಪೋಪ ಅಪಘಾತ ಈತಿ ಗ್ಯಾಪ್ ಲಾರಿ ಮತ್ತೆ ಪಾಸ್ ಆಪು ಏತ್ ಲಾರಿ ಪಾಸ್ ಆಪು ಕೆಲವರು ಇತ್ತಿ ದಾಲ ಬಸ್ ಇಚ್ಚಂದೆ ಹಿಂಗ್ಲಿಗೆ ಕೆಲವರು ಕಾಲೇಜಿಗೆ ಈಚೆ ಲೇಟ್ ಆಪು ಎಕ್ಸಾಮ್ ಟೈಮ್ ಮತ್ತೆ ಇಂಚಂಡ ದಾದ ಮನ್ಪುರ ಘನ ವಾಹನ ಸಂಚಾರ ನಿಷೇಧಿಸಲಾದ ಉಳಾಯಿಬೆಟ್ಟು ಕಿರು ಸೇತುವೆಗೆ ಪರ್ಯಾಯವಾಗಿ ಮಣ್ಣಿನ ತಾತ್ಕಾಲಿಕ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿ ತಾಲೆ ಮೇಲ್ಮನೆಯಲ್ಲಿ ಉಳಾಯಿಬೆಟ್ಟು ಪೆರ್ಮಂಕಿ ಹಾಗೂ ಸುತ್ತಲ ಪ್ರದೇಶದ ಸಾರ್ವಜನಿಕರು ಮಂಗಳವಾರ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ಕಿರು ಸೇತುವೆಯಲ್ಲಿ ಘನ ವಾಹನ ಸಂಚಾರ ನಿಷೇಧಿಸಿ 6 ತಿಂಗಳಾಗುತ್ತಾ ಬಂದರೂ ಜಿಲ್ಲಾಡಳಿತ ಇದುವರೆಗೆ ಸ್ಥಳೀಯರ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಕಿರು ಸೇತುವೆಯ ಬಳಿ ಮಣ್ಣಿನ ತಾತ್ಕಾಲಿಕ ರಸ್ತೆ ನಿರ್ಮಿಸುವುದಾಗಿ ಜಿಲ್ಲಾಡಳಿತ ಕಳೆದ ವಾರ ಭರವಸೆ ನೀಡಿತ್ತು. ಆದರೆ ಇದುವರೆಗೂ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಉಳಾಯಿಬೆಟ್ಟು ಪಂಚಾಯತ್ ಅಧ್ಯಕ್ಷರ ನೇತೃತ್ವದ ನಿಯೋಗ ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತ, ಪಿಡಬ್ಲ್ಯೂಡಿ ಉನ್ನತಾಧಿಕಾರಿಗಳ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದರೂ ಪ್ರಯೋಜನವಾಗಿಲ್ಲ ಎಂದು ಪ್ರತಿಭಟನಾಕಾರರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಯಾರೂ ಕೂಡ ಈ ಭಾಗಕ್ಕೆ ಬರಲಿಲ್ಲ ಅಧಿಕಾರಿಗಳು. ಯಾಕೆಂತ ಹೇಳಿದರೆ ಇಷ್ಟು ಕೋಟಿ ಇದು ಮಾತಾಡ್ತಾರೆ, ಆದರೆ ಒಂದು ಇಷ್ಟು ಸಣ್ಣ ತೋಡಿನ ಒಂದು ಸೇತುವೆಯನ್ನು ಮಾಡಲಿಕ್ಕೆ ಇವರಿಗೆ ಆಡಳಿತದವರಿಗೆ ಆಗುವುದಿಲ್ಲ ಅಂತಾದರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅಂತ ನಾವೇ ಹೇಳಬೇಕಾಗ್ತದೆ. ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರಿಕೇಶ್ ಶೆಟ್ಟಿ ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿ, ಕಿರು ಸೇತುವೆಯಲ್ಲಿ ಘನ ವಾಹನ ನಿಷೇಧಿಸಲಾಗಿದ್ದರೂ ಸೇತುವೆಗೆ ಅಳವಡಿಸಲಾದ ಕಮಾನು ಮುರಿಯಲಾಗಿದೆ. 3 ಯೂನಿಟ್ ಸರಕು ಹೊತ್ತಿರುವ ಘನ ವಾಹನಗಳು ನಿರಂತರ ಓಡಾಡುತ್ತಿವೆ. ಕೇವಲ 25ರಿಂದ 30 ಮಂದಿ ನಾಗರಿಕರು ಪ್ರಯಾಣಿಸುವ ಬಸ್ಗಳಿಗೆ ನಿಷೇಧ ಎಂದಾದರೆ ಘನ ವಾಹನ ನಿಷೇಧಕ್ಕೆ ಯಾವ ಮಾನದಂಡ ಅಳವಡಿಸಲಾಗಿದೆ ಎಂದು ಪ್ರಶ್ನಿಸಿದರು. ಲೋಕೋಪಯೋಗಿ ಇಲಾಖೆಯ ಶ್ರೀಕಾಂತ್ ಇಂಜಿನಿಯರ್ ಬಂದರು, ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದರು. ನಮಗೆ ಎದುರಲ್ಲಿ ಭರವಸೆ ಕೊಟ್ಟು ಹೋದರು, ಸರ್ 1 ವಾರದಲ್ಲಿ ನಾವು ಮಾಡಿಕೊಡ್ತೇವೆ, ಹೇಗಾದರೂ ಮಾಡಿಕೊಡ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದರು. ಅನಂತರ ಪ್ರತಿ ಬಾರಿಯೂ AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗೆ ಫೋನ್ ಮಾಡುವಾಗ ಅವರು ಸರಿಯಾದ ಉತ್ತರ ಇಲ್ಲ. ಪಂಚಾಯತ್ ಮಾಜಿ ಸದಸ್ಯೆ ಆಶಾ ಕಾರ್ಯಕರ್ತೆ ಶಾರದಾ ಮಾತನಾಡಿ, ಸೇತುವೆಯಲ್ಲಿ ಘನ ವಾಹನ ನಿಷೇಧದ ಬಳಿಕ ಈ ಭಾಗದ ಸರ್ಕಾರಿ ಮತ್ತು ಖಾಸಗಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಸುತ್ತು ಬಳಸಿ ಪ್ರಯಾಣಿಸಬೇಕಾದ ಸಣ್ಣ ಅಂತರಕ್ಕೆ ಹೆಚ್ಚು ಬಾಡಿಗೆ ನೀಡಬೇಕಾಗುತ್ತದೆ ಎಂದರು. ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಕಿಡಿಕಾರಿದರಲ್ಲದೆ ಉಳಾಯಿಬೆಟ್ಟು ಭಾಗದ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೈಗೊಳ್ಳುವ ಎಲ್ಲಾ ರೀತಿಯ ಹೋರಾಟಕ್ಕೆ ಸಾರ್ವಜನಿಕರು ಪೂರ್ಣ ಬೆಂಬಲವನ್ನು ಸೂಚಿಸಿದರು. ಡಿಸೆಂಬರ್ 1ರೊಳಗೆ ಜಿಲ್ಲಾಡಳಿತದಿಂದ ಸೂಕ್ತ ಉತ್ತರ ಸಿಗದೇ ಇದ್ದಲ್ಲಿ ಡಿಸೆಂಬರ್ 2ರಂದು ರಾಷ್ಟ್ರೀಯ ಹೆದ್ದಾರಿ 169ರ ಪರಾರಿಯಲ್ಲಿ ವಾಹನ ತಡೆದು ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಯಿತು. ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಗುರುಪುರ ಹೋಬಳಿ ನಾಡ ಕಚೇರಿಯ ಉಪ ತಹಶೀಲ್ದಾರ್ ಸ್ಟೀಫನ್ ಅವರಲ್ಲಿ ಪಂಚಾಯತ್ ಅಧ್ಯಕ್ಷರ ನೇತೃತ್ವದ ಸ್ಥಳೀಯ ಪ್ರಮುಖರು ಜಿಲ್ಲಾಧಿಕಾರಿಗೆ ಮನವಿ ನೀಡಿದರು. ಡಿಟಿ ಅವರೊಂದಿಗೆ ಕಂದಾಯ ಇಲಾಖಾಧಿಕಾರಿಗಳಾದ ಮೆಹಬೂಬ್, ಪೂರ್ಣಚಂದ್ರ ಉಪಸ್ಥಿತರಿದ್ದರು. ಉಳಾಯಿಬೆಟ್ಟು ಪಂಚಾಯತ್ ಉಪಾಧ್ಯಕ್ಷ ದಿನೇಶ್ ಕುಮಾರ್ ಬಜಿಲೊಟ್ಟು, ಪಂಚಾಯತ್ ಸದಸ್ಯರು, ಶಾಲಾ ವಿದ್ಯಾರ್ಥಿಗಳು, ರಿಕ್ಷಾ ಹಾಗೂ ವಾಹನ ಸವಾರರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು.